ನಿನ್ನೆ ಸ್ಥಳೀಯರ ಮಾಹಿತಿ ಪ್ರಕಾರವಾಗಿ ಬಜ್ಪೆ ಠಾಣಾ ವ್ಯಾಪ್ತಿಯ ಮರವೂರು ಕೆಂಜಾರು ಪ್ರದೇಶದಲ್ಲಿ ಏನು ಗೋವುಗಳನ್ನು ಕಟ್ಟಿ ಹಾಕಿ ಅಲ್ಲಿ ಗೋವನ್ನು ಹತ್ಯೆ ಮಾಡಿರೋ ಬಗ್ಗೆ ತಿಳಿಸಿರ್ತಾರೆ. ಆ ಬಗ್ಗೆ ನಾವಲ್ಲಿ ಭೇಟಿ ನೀಡಿದಾಗ ಅಲ್ಲಿ ಗೋವನ್ನು ಅಮಾನುಷವಾಗಿ ಹತ್ಯೆ ಮಾಡಿದ್ದಲ್ಲದೆ 4-5 ಒಂದು ಪೊದೆಯಲ್ಲಿ ಅದರ ತ್ಯಾಜ್ಯಗಳು, ರಕ್ತಗಳು ಅದೆಲ್ಲ ಸಿಕ್ಕಿತ್ತು. ಅದಲ್ಲದೆ ಸ್ಥಳೀಯರೆಲ್ಲ ಅವರನ್ನು ಭೇಟಿ ಮಾಡಿದಾಗ ಅಲ್ಲಿ ಸುಮಾರು ವರ್ಷಗಳಿಂದ ಗೋವುಗಳು ಕಾಣೆ ಆಗ್ತಾ ಇರೋದು ಅಥವಾ ಗೋವುಗಳು ಕಳ್ಳತನ ಆಗ್ತಾ ಇರೋ ಬಗ್ಗೆ ಮಾಹಿತಿ ತಿಳಿದು ಬಂತು. ಅದಲ್ಲದೆ ಭಯಾನಕ ಮಾಹಿತಿ ಅಂತ ಹೇಳಿದರೆ ಅದನ್ನು ಅಲ್ಲಿ ಸುತ್ತ ಎಲ್ಲ ಪೊದೆಗಳಲ್ಲಿ ನೋಡುವಾಗ 8-9 ಪೊದೆಗಳಲ್ಲಿ ಗೋವಿನ ರಕ್ತದ ಗುರುತು ಅಥವಾ ತ್ಯಾಜ್ಯದ ಗುರುತು. ಒಂದು ಪೊದೆಯಲ್ಲಿ ಎಷ್ಟು ಅಂತ ಹೇಳಿದರೆ ಟನ್ಗಟ್ಟಲೆ ಅಷ್ಟು ಗೋವಿನ ತ್ಯಾಜ್ಯ ಮತ್ತು ಗೋವನ್ನು ಹತ್ಯೆ ಮಾಡಿರತಕ್ಕಂಥ ತ್ಯಾಜ್ಯ. ಅಂದರೆ ಆ ಭಾಗದಲ್ಲಿ ಸುಮಾರು ತಿಂಗಳುಗಳಿಂದ ನೂರಾರು ಗೋವುಗಳ ಹತ್ಯೆ ಆಗಿರೋ ಬಗ್ಗೆ ಶಂಕೆ ವ್ಯಕ್ತ ಆಗ್ತಾ ಇದೆ. ಅದರ ಪಕ್ಕದಲ್ಲೇ ಕಪಿಲ ಗೋಶಾಲೆ ಇದೆ. ಆ ಕಪಿಲ ಗೋಶಾಲೆಯ ನೂರಾರು ಗೋವುಗಳು ಕೂಡ ಹತ್ಯೆ ಆಗಿರೋ ಬಗ್ಗೆ ನಮ್ಗೆ ಕೂಡ ಶಂಕೆ ವ್ಯಕ್ತ ಆಗ್ತಾ ಇದೆ. ಭಾರತ ಕಂಡು ಕೇಳದ ದೊಡ್ಡ ಮಟ್ಟದ ಗೋ ಹತ್ಯೆ ಮಾಫಿಯಾ ಇದಾಗಿದೆ ನೋಡಿ. ಅದು ಹತ್ತಿರದಲ್ಲಿ ಆ ರೈಲ್ವೆ ಪಟ್ಟೆ ಮೇಲ್ಗಡೆ ಹೋದಾಗ ಜೋಕಟ್ಟೆಯಲ್ಲಿ 7 ಬೀಫ್ ಸ್ಟಾಲ್ ಇದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಕೂಡ ನಮ್ಮದು ಯಾವುದೇ ಸ್ಲಾಟರ್ ಹೌಸ್ ಇಲ್ಲ, ಕಸಾಯಿಖಾನೆ ಇಲ್ಲ. ಆದರೂ ಕೂಡ ಅಲ್ಲಿ ಬೀಫ್ ಹೇಗೆ ಬರ್ತಾ ಇದೆ? ಇದೊಂದು ದೊಡ್ಡ ಜಾಲ. ಹಾಗಾಗಿ ನಿನ್ನೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಗೋವನ್ನು ಕಳೆದುಕೊಂಡವರು ಕೂಡ ದೂರನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಕೂಡ ಈ ಹತ್ಯೆಯ ಬಗ್ಗೆ ದೂರನ್ನು ದಾಖಲಿಸಿಕೊಂಡು ಮಾಜರು ಕೂಡ ಮಾಡಿದ್ದಾರೆ. ನಾನು ಪೊಲೀಸ್ ಕಮಿಷನರ್ದ ಮನವಿಯನ್ನು ಮಾಡ್ತಾ ಇದ್ದೇನೆ, ದೊಡ್ಡ ಜಾಲದಿಂದ ಯಾರೆಲ್ಲ ಇದ್ದಾರೆ ಅವರನ್ನು ಬಂಧನ ಮಾಡಬೇಕು. ಅಷ್ಟೇ ಅಲ್ಲ, ಗೋವು ಕಳೆದುಕೊಂಡಿದ್ದಾರೆ, ಅಲ್ಲಿ ನಿರಂತರವಾಗಿ ಗೋ ಹತ್ಯೆಗಳು, ಗೋ ಕಳ್ಳತನ ಆಗ್ತಾ ಇದೆ. ಅದನ್ನು ಇನ್ನು ಮುಂದೆ ಅಂದರೆ ಯಾವ ರೀತಿಯ ಈ ಅಕ್ರಮ ಚಟುವಟಿಕೆಗಳು, ಗೋ ಸಾಗಾಟ ಆಗುವುದನ್ನು ತಡಿಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ಖಂಡಿತವಾಗಿ ಇದೆ, ಅದರ ಚರ್ಮ ಎಲ್ಲ ಅಲ್ಲೇ ಇದೆ. ಅಂದರೆ ಎಲ್ಲಿಂದ ಬರುತ್ತೆ ಅಷ್ಟು ಗೋವುಗಳು? ಕಪಿಲ ಗೋಶಾಲೆಯ ನಿನ್ನೆ ಅವ್ರು ಹೇಳಿದಾಗ 8 ಗೋವು 10 ಗೋವು ಲೆಕ್ಕವನ್ನೇ ಹೇಳ್ತಾ ಇಲ್ಲ. ಎಷ್ಟು ಗೋವುಗಳು ಅಲ್ಲಿಂದ ಹೋಗಿದೆ ಅನ್ನತಕ್ಕಂಥ ಕೂಡ ನಿಖರವಾಗಿ ಹೇಳ್ತಾ ಇಲ್ಲ. ಹಾಗೆ ಅವರು ಮಾಹಿತಿಯನ್ನು ಕೊಡಬೇಕು. ಅಲ್ಲಿ ನಿರಂತರ ಗೋ ಹತ್ಯೆ ಆಗಿರೋ ಬಗ್ಗೆ ನೋಡಿ, 8-9 ಪೊದೆಗಳಲ್ಲಿ ಗೋವಿನ ರಕ್ತ ಇದೆ, ಗೋವಿನ ತ್ಯಾಜ್ಯ ಇದೆ, ನಿರಂತರವಾಗಿ ಮಾಡ್ತಕ್ಕಂಥದ್ದು ಅಲ್ಲಿ ಖಂಡಿತವಾಗಿ ಕುರು ಇದೆ. ಬೇರೆಯವರು ಭಾರತಿ ದಿನೇಶ್, ಅದು ಸ್ಥಳೀಯರು ಒಂದು 4-5 ಜನ ಗೋ ಅದನ್ನು ಕಳ್ಳತನ ಆಗಿರೋ ಬಗ್ಗೆ ಕೂಡ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಂದರೆ ದೊಡ್ಡ ಅದೊಂದು ಬಯಲು ಪ್ರದೇಶ, ನಿರಂತರವಾಗಿ ಗೋಗಳು ಮೇಲಿಕ್ಕೆ ಬರ್ತದೆ. ಈ ಗೋ ಕಳ್ಳತನ ಮಾಡೋರಿಗೆ ಸುಲಭ ಆಗ್ತದೆ ಅಲ್ಲಿ ಗೋ ಹತ್ಯೆ ಮಾಡಲಿಕ್ಕೆ. ಅಲ್ಲಿ ಹತ್ತಿರದಲ್ಲಿ ನೀರು ಕೂಡ ಇದೆ, ಅಲ್ಲಿ ಹತ್ತಿರದಲ್ಲಿ ಗೋವನ್ನು ತ್ಯಾಜ್ಯವನ್ನು ಕೂಡ ಬಿಸಾಕಿದ್ದಾರೆ. ಅಂದರೆ ಇದೊಂದು ಭಯಾನಕ. ಇಷ್ಟು ಗೋ ಹತ್ಯೆ ಆಗಿರೋದು ಎಲ್ಲೂ ಇಷ್ಟರವರೆಗೆ ಭಾರತದಲ್ಲೇ ಕಂಡು ಬರಲಿಕ್ಕಿಲ್ಲ. ಅಷ್ಟು ದೊಡ್ಡ ಗೋ ಹತ್ಯೆ ದಂಧೆ ಆಗ್ತಾ ಇದೆ ಇಲ್ಲಿ. ಅನುಮಾನ ಇದೆ ಅಂದರೆ ಗಾಡಿಗಳನ್ನು ಗುರುತಿಸುವಂಥದ್ದು ಏನಾದರೂ ಆಗಿದೆ? ಇಲ್ಲ, ಅನುಮಾನದ ಬಗ್ಗೆ ಇಲ್ಲ. ಖಂಡಿತವಾಗಿ ಪೊಲೀಸರು ಇದರ ಬಗ್ಗೆ ಪತ್ತೆ ಹಚ್ಚಬೇಕು. ಅಂದರೆ ಇದು ವ್ಯವಸ್ಥಿತವಾದ ಜಾಲ ಇದು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ತನಿಖೆ ಆಗಬೇಕು. ಸೋಮವಾರವರೆಗೆ ಗಡುವನ್ನು ಕೊಟ್ಟಿದ್ದೇವೆ. ಸೋಮವಾರ ಪ್ರತಿಭಟನೆಯ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.